ದಕ್ಷಿಣ ಕನ್ನಡ ಜಿಲ್ಲಾ ಸಂಸದರ ನೇತೃತ್ವದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಮೇಲ್ವಿಚಾರಣಾ ಸಮಿತಿ ಸಭೆಯನ್ನ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಇಂದು ನಡೆಯಿತು. ಸಭೆಯಲ್ಲಿ ಕಲ್ಲಡ್ಕ ಫ್ಲೈಓವರ್ ಕಾಮಗಾರಿ ಬಗ್ಗೆ ಚರ್ಚೆ ನಡೆಯಿತು. ಕಾಮಗಾರಿಯನ್ನ 2023ನೇ ಸಾಲಿನ ಡಿಸೆಂಬರ್ ತಿಂಗಳಲ್ಲಿ ಪೂರ್ಣಗೊಳಿಸುವುದಾಗಿ ಭರವಸೆ ನೀಡಿದ್ರು. ಈಗಾಗಲೇ ಫ್ಲೈಓವರ್ ಕಾಮಗಾರಿ 34% ಮುಗಿದಿದೆ. ಬಿಕರ್ನಕಟ್ಟೆ ಸಾಣೂರು ಜಂಕ್ಷನ್ ರಾಷ್ಟ್ರೀಯ ಹೆದ್ದಾರಿ 169 ಕಾಮಗಾರಿ ಭೂಸ್ವಾಧೀನ ಪ್ರಕ್ರಿಯೆ ಪ್ರಗತಿಯಲ್ಲಿದೆ. ಈ ಬಗ್ಗೆ ಗ್ರಾಮದಿಂದ ದಾವೆ ಹಾಕಿ ಆಕ್ಷೇಪಣೆ ಹಾಕಲಾಗಿದೆ. ಸಭೆ ನಡೆಸಿ 1 ತಿಂಗಳ ಅವಧಿಯಲ್ಲಿ ಸಮಸ್ಯೆ ಬಗೆಹರಿಸುವುದಾಗಿ ತಿಳಿಸಲಾಯಿತು. ಇನ್ನು ಕೂಳೂರು ಬ್ರಿಡ್ಜ್ ಕಾಮಗಾರಿ 40ರಿಂದ 50ರಷ್ಟು ಆರ್ಥಿಕ ತೊಂದರೆಯಿಂದ ಸ್ಥಗಿತಗೊಂಡಿದೆ. ಕಾಮಗಾರಿಗೆ ಸೂಕ್ತ ಸಾಮಗ್ರಿ ವ್ಯವಸ್ಥೆ ಇಲ್ಲದೆ ಕಾಮಗಾರಿ ಸ್ಥಗಿತಗೊಂಡಿದೆ. ಈ ಬಗ್ಗೆ ಗುತ್ತಿಗೆದಾರರ ಸಭೆ ನಡೆಸಿ ಕಾಮಗಾರಿ ಆರಂಭಿಸುವಂತೆ ಸೂಚಿಸಲಾಯಿತು. ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಸಾರ್ವಜನಿಕರು ಹೋಗಲು ಹಿಂದೇಟು ವಿಚಾರಕ್ಕೆ ಸಂಬಂಧಿಸಿ ಮಾತನಾಡಿದ ನಳಿನ್ ಕುಮಾರ್ ಕಟೀಲ್, ಬ್ಯಾಂಕ್ಗಳಲ್ಲಿ ಸಿಬ್ಬಂದಿಗಳಿಗೆ ಭಾಷೆಯ ಸಮಸ್ಯೆಯಿಂದ ಜನರು ಹೋಗದಂತಾಗಿದೆ. ಗ್ರಾಮೀಣ ಭಾಗದ ಬ್ಯಾಂಕ್ಗಳಲ್ಲಿ ಸ್ಥಳೀಯ ಭಾಷೆ ಬಾರದೆ ಇರುವವರಿದ್ದಾರೆ. ಇದರ ಬಗ್ಗೆ ಈ ಹಿಂದಿನ ಡಿಸಿಸಿ ಸಭೆಯಲ್ಲಿ ಸೂಚಿಸಲಾಗಿತ್ತು. ಆದರೆ ಕೆಲವು ಬ್ಯಾಂಕ್ಗಳಲ್ಲಿ ಸ್ಥಳೀಯ ಭಾಷಾ ಸಿಬ್ಬಂದಿಗಳಿಲ್ಲದೆ ಕಷ್ಟಪಡುವಂತಾಗಿದೆ. ಹೊರ ರಾಜ್ಯಗಳ ಸಿಬ್ಬಂದಿಗಳಿಂದ ಜನರಿಗೆ ಸಂಪರ್ಕ ಕಷ್ಟ ಆಗ್ತಾ ಇದೆ. ಆದ್ರಿಂದ ಪ್ರತಿ ಬ್ಯಾಂಕ್ಗಳಲ್ಲಿ ಸ್ಥಳೀಯ ಭಾಷೆ ಗೊತ್ತಿರುವ ಸಿಬ್ಬಂದಿ ನೇಮಕ ಮಾಡುವಂತೆ ಸೂಚನೆ ನೀಡಿದರು. ಇದೇ ವೇಳೆ ಸಂಸದರು ಸುರತ್ಕಲ್ ಟೋಲ್ ಗೇಟ್ ಒಡೆಯಲು ಅವರು ಸೂಚನೆಯನ್ನ ನೀಡಿದರು. ಈಗ ಅವರಿಗೆ ಮೇಂಟೆನೆನ್ಸ್ ಮಾಡಲಿಕ್ಕೆ ಯಾಕಂದ್ರೆ ಅವರಿಗೆ ಪ್ರಾಕ್ಟಿಕಲ್ ಇದೆಲ್ಲ ಬೇಕೇ ಬೇಕು. ವೆಟರ್ನರಿ ಇದಕ್ಕೆ ಸರ್ ಅದು ಯೂಸ್ ಮಾಡ್ಲಿಕ್ಕೆ ಆಗುತ್ತೆ. ಈಗ ವೆನ್ಲಾಕ್ ಇದ್ದಾಗ ವೆನ್ಲಾಕ್ KMCಗೆ ಲಾಭ ಆಗಿದೆ. ಹಾಗೆ ಅವ್ರಿಗೆ ಏನಾದರೂ ಮೇಂಟೈನ್ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡಲಿಲ್ಲ ನೀವು? ಸರ್ ಅದು ಫೇಸ್ 1 ವರ್ಕ್ ಮಾತ್ರ ಆಗಿದೆ ಕಾಲೇಜು. ಫೇಸ್ 2 ವರ್ಕ್ ಇನ್ನೂ ಆಗಿಲ್ಲ. ನಾನು ವೈಸ್ ಚಾನ್ಸಲರ್ ಅಂತ ಮಾತಾಡಿದೆ. ನಾನು ಇನ್ನೂ ಒಂದು 2-3 ಇಯರ್ಸ್ ಹೋಗ್ತದೆ. ಫೇಸ್ 1 ಫೇಸ್ 2 ಕಾಲೇಜ್ ಕಟ್ಟಡ ಕಟ್ಟೋದು ಕಟ್ತಾ ಇರ್ತೀವಿ. ಸಾಹೇಬರು ಹೇಳ್ತಾ ಇರೋದು ಈಗ ಹೆಂಗೆ ನಿಮ್ಮ ಅಂಗಡಿ ವೆಟನರಿ ಕಾಲೇಜಲ್ಲೆಲ್ಲ ಪ್ರಾಕ್ಟಿಕಲ್ಸ್ಗೆ ಇದು ಮಾಡಲಿಕ್ಕೆ ಫೀಲ್ಡ್ ವರ್ಕ್ ಮಾಡಲಿಕ್ಕೆ ಅಂತ ಇರ್ತದೆ. ನಿಮ್ಮಲ್ಲಿ ಸಹಿತ ಒಂದು ಗೋಶಾಲೆಗೆ ವೆಟನರಿ ಹಾಸ್ಪಿಟಲ್ ಡಾಕ್ಟರ್ ಒಬ್ಬರು ಇರಬೇಕು, ಡೆಪ್ಟಿ ಡೈರೆಕ್ಟರ್ ಬ್ಯಾಂಕು. ಇಲ್ಲ ಸರ್, ನಾವು ವಿಸಿಟ್ ಮಾಡಿದ್ರೆ ಪರಿಶೀಲನೆ ಮಾಡಿದ್ದೀವಿ ಸರ್. ಅದರ ಮತ್ತೊಂದು ಪ್ರೋಗ್ರೆಸ್ ನಮಗೆ ಯೂನಿಬೇಕಿದೆ. 62.77 crores ಸರ್. ಅದರಲ್ಲಿ ಸೆಂಟ್ರಲ್ ಕಾಂಟ್ರಿಬ್ಯೂಷನ್ 31.38 crores, KDB 31.38. ಈಗ ಬಿಲ್ಡಿಂಗು ಮತ್ತು ರೋಡ್ ಪ್ರೋಗ್ರೆಸ್ ನಡೀತಾ ಇದೆ. ಅದರಲ್ಲಿ ನಮ್ಗೆ ಸ್ವಲ್ಪ ಜಾಗದ ಪ್ರಾಬ್ಲಮ್ ಇದೆ. ಇವರೊಂದು ವೈಟ್ ಸೈಡ್ ಜಲರಾಜ್ ಅವರು ಮಂಗಳೂರಿನಿಂದ ಜಾಗ ಬಿಟ್ಕೊಡ್ತೀನಿ ಅಂತ ಹೇಳಿ ಹೊಯ್ಗೆ ಹಾಕಿದ್ರು. ಸೊ ರೋಡು ಮತ್ತು ನಮ್ಮದು ವೇರ್ ಹೌಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಈಗ ನಾಲ್ಕು ಬಿಲ್ಡಿಂಗ್ ನಡೀತಾ ಇದೆ. ಯಾವಾಗ ಮುಗಿಸ್ತೀರಿ ಬಾಕಿ ಸ್ಪೀಡ್? ಸರ್ ಸ್ವಲ್ಪ ಜಾಗದ್ದು ಇದೆ ಸರ್, ನಮ್ಗೆ ಸ್ವಲ್ಪ ಜಾಗ ಬೇಕು. ಇದು ಟೆಂಡರ್ ಎಲ್ಲ ಆಗಿದೆ ಸರ್, ಅದನ್ನು ಮುಗಿಸ್ಬೋದು. ಎಷ್ಟು ಕಂಪನಿಗಳು ಬಂದಾವೆ? ಏನೇನು ಪ್ರಧಾನಮಂತ್ರಿ ಆವಾಸ್ ಸಬ್ಸಿಡಿ ಲೋನ್ ಇದೆಯಲ್ಲ, ಅದು ಎಷ್ಟು ಕೊಟ್ಟಿದ್ರಿ? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಷ್ಟು ಮನೆಗಳಿಗೆ ಆಗಿದ್ದಾವೆ? ಎಷ್ಟು ಮನೆಗಳು ರೆಡಿ ಆಗಿದೆ? ಕಿಸಾನ್ ಕಾರ್ಡಲ್ಲಿ ಎಷ್ಟು ಕೊಟ್ಟಿದ್ರಿ? ಫಸಲ್ ಬಿಮಾದಲ್ಲಿ ಎಷ್ಟು ಬಂದಿದೆ? ಮುದ್ರಾ ಲೋನ್ ಎಷ್ಟಾಗಿದೆ? ಸ್ವನಿಧಿಯಲ್ಲಿ ಎಷ್ಟಾಗಿದೆ? ಸ್ವನಿಧಿ ಏನು ಪರಿಸ್ಥಿತಿ ಇದೆ? ಒಂದು ನಿಮಿಷ ಪೂರ್ತಿ ಹೇಳಿ. ಆ ಪ್ರಾಜೆಕ್ಟ್ ಏನು, ಅದರಲ್ಲಿ ಎಷ್ಟು ಎನ್ರೋಲ್ಮೆಂಟ್ ಆಗಿದೆ, ಬೆನಿಫಿಷಿಯರ್ಸ್ ಎಷ್ಟಾಗಿದೆ, ಇದೆಲ್ಲ ಬೇಕು. ಆ ಸ್ಕೀಮ್ ಏನು ಅಂತ ಹೇಳಿ ಫಸ್ಟ್. ಎಷ್ಟು ಆಗಬೇಕಾಯ್ತು ಅದ್ರ ಬಗ್ಗೆ ಎಷ್ಟಾಗಿದೆ ಅಂತ ಹೇಳಿ. ಅದು Sir, target for PMJDY OD accounts by 25,280, sir. ಅಲ್ಲ ಇರೋದ್ರಿಂದ ಆ ಸ್ಕೀಮ್ ಏನು ಅಂತ ಹೇಳಿ. Okay, OD accounts for PMJDY customers, sir. Next year. ಅಲ್ಲ ನೀವು ಬ್ಯಾಂಕ್ಗಳಿಗೆ ಟಾರ್ಗೆಟ್ ಕೊಡ್ಲಿಲ್ವಾ? ಯಾವ್ಯಾವ ಬ್ಯಾಂಕ್ಗಳಿಗೆ? ಎಲ್ಲ ನ್ಯಾಷನಲ್ ಬ್ಯಾಂಕ್ಗಳಿಗೆ ಟಾರ್ಗೆಟ್ ಕೊಟ್ಟಿದ್ರು. ಅದರಲ್ಲಿ ರೀಚ್ ಆಗದ ಬ್ಯಾಂಕ್ಗಳು ಯಾವುದು? ನಿಮ್ಮ ಬ್ಯಾಂಕ್ ರೀಚ್ ಆಗಿಲ್ಲ? ಲೀಡ್ ಬ್ಯಾಂಕ್ 96% ಆಗಿದೆ, 97%. ಯಾವುದು? ಕೆನರಾ ಬ್ಯಾಂಕ್. ಕೆನರಾ ಬ್ಯಾಂಕ್. But Bank of Baroda is only 24%. ಕಡಿಮೆ ಯಾರು ಮಾಡಿದ್ರು? ಆದಷ್ಟು ಕಡಿಮೆ Bank of Baroda and UCO Bank. ಅವರು ಬ್ರಾಂಚ್ಗಳು ಕಡಿಮೆ ಇದೆ. So Bank of Baroda is 24%. ಬ್ಯಾಂಕ್ ಆಫ್ ಬರೋಡಾ ಬ್ರಾಂಚ್ ಎಷ್ಟಿದೆ? Around 100 branches ಇದೆ sir. ನಿಮ್ದು ಎಷ್ಟಿದೆ? ನಮ್ದು around 130 branches. 130. ಬರೋಡಾದವರು ಏನು ಕಡಿಮೆ ಮಾಡಿದ್ದಾರೆ? ಮುಂದಿನ ಬರುವಂಥದ್ದಲ್ಲಿ ಬ್ಯಾಂಕ್ ರಿಲೇಟೆಡ್ ಪ್ರಾಜೆಕ್ಟ್ಸ್ ಅಲ್ಲಿ ಬಾಟಮ್ ಯಾರು ಬರ್ತಾ ಇದ್ದಾರೆ ಪರ್ಸೆಂಟೇಜ್ ವೈಸ್, ದೋಸ್ ಮ್ಯಾನೇಜರ್ಸ್ ವಿಲ್ ಹ್ಯಾವ್ ಟು ಅಟೆಂಡ್ ದ ದಿಶಾ ಮೀಟಿಂಗ್. Yes sir. ಅರ್ಥ ಆಯ್ತಾ? ಸೊ ಆ ಥರ ನೀವು ಅದರ ಮಾಹಿತಿಯನ್ನು ಕೊಟ್ಟುಬಿಡಿ. Okay sir. ದಟ್ ಓವರ್ ಇಸ್ The least performance. ವಾಸ್ ಬ್ಯಾಡ್ ಪರ್ಫಾರ್ಮೆನ್ಸ್ ಯಾರಿದ್ದಾರೆ? ನಾನು ಬ್ಯಾಡ್ ಪರ್ಫಾರ್ಮ್ ಅಂದರೆ ನಾಟ್ ಲಾಸ್ಟ್ ಫೆಲೋ, ಲೈಕ್ ನಿಮ್ಮ ಗುರಿಗಿನ್ನ ಕೆಳಗೆ
ಅಷ್ಟೇ ಇಲ್ಲಿರುವ ನ್ಯಾಷನಲ್ ಬ್ಯಾಂಕ್ ಆಗಿ ಲೋಕಲ್ ಸ್ಟಾಫ್ ಕಡೆ ಕನ್ನಡ ತುಳುವರು ಅತಿ ಹೆಚ್ಚು ನಮ್ಮ ಜಿಲ್ಲೆಯಲ್ಲಿ ಬ್ಯಾಂಕಿಂಗ್. ಈಗ ಯಾವುದೇ ಬ್ಯಾಂಕ್ಗಳಲ್ಲಿ ಕನ್ನಡ ತುಳುವರು ಇಲ್ಲ. 3-4 ಮೀಟಿಂಗ್ ಎಲ್ಲ ಆಯಿತು, ನಿರ್ಮಲಾ ಸೀತಾರಾಮನ್ ಜೊತೆ ಮಾತನಾಡಿತು. ನಿರ್ಮಲಾ ಸೀತಾರಾಮನ್ ಅದಕ್ಕೆ ಒಂದು ಆದೇಶ ಮಾಡಿದ್ದಾರೆ. ಆದರೂ ಸಮೇತ ಇಲ್ಲಿರುವ ಯಾವುದೇ ಬ್ರಾಂಚ್ಗಳಲ್ಲಿ ತುಳು ಕನ್ನಡ ಬರುವವರು ಇಲ್ಲ. ಇದರಿಂದ ಪರಿಣಾಮ ಏನಾಗಿದೆ ಅಂತ ಹೇಳಿದ್ರೆ, ಜನ ಹಳ್ಳಿಯವರು ಬ್ಯಾಂಕ್ಗಳಿಗೆ ಹೋಗ್ತಾರೆ, ಅವರಿಗೆ ಸರಿಯಾಗಿರ್ತಕ್ಕಂಥ ಸರ್ವಿಸ್ಗಳನ್ನು ಕೊಡ್ತಾರೆ. ಯಾಕಂದರೆ ಒಂದು ಭಾಷೆಯ ಪ್ರಾಬ್ಲಮ್, ಎರಡನೇದು ಮ್ಯಾನೇಜರ್ ಹೇಳಿದ್ದು ಇವ್ರಿಗೆ ಅರ್ಥ ಆಗೋದಿಲ್ಲ, ಇವ್ರು ಹೇಳಿದ್ದು ಮ್ಯಾನೇಜರ್ಗೆ ಅರ್ಥ ಆಗೋದಿಲ್ಲ. ಇದರ ಸಮಸ್ಯೆಯಿಂದ ಅಲ್ಲಿ ಗಲಾಟೆಗಳು ಪ್ರಾರಂಭ ಆಗ್ತದೆ ಬ್ಯಾಂಕ್ಗಳು. ಅದಕ್ಕೆ ಒಂದು ಇನ್ಸ್ಟ್ರಕ್ಷನ್ ನಮ್ಮ ಜಿಲ್ಲೆಯಲ್ಲಿ ಕಳೆದ ನಾವು ಒಂದು ಸಾರಿ ಇದರ ಮೀಟಿಂಗಲ್ಲೇ ತೊಗೊಂಡಿದ್ವಿ. ದಿಶಾ ಮೀಟಿಂಗ್ ಅಲ್ಲ, ನಮ್ಮ ನೋಡ್ತಿಲ್ಲ, DCC ಮೀಟಿಂಗಲ್ಲಿ ಅಪಾರ್ಟ್ನವರೆಲ್ಲ ಇದರೆಲ್ಲ ಇದ್ರು. ಆಗ ಒಂದು ತೀರ್ಮಾನ ಅಂತ ತಗೊಂಡು ಮಿನಿಮಮ್ ಒಂದು ಪೋಸ್ಟ್ ಕ್ಲರಿಕಲ್ ಒಬ್ಬ ಲೋಕಲ್ ಇರಬೇಕು ಅಂತ ಮಾಡಿದ್ವಿ. ಕನಿಷ್ಠ ನೀವು ಅಟೆಂಡರ್ ಲೋಕಲ್ ಕೊಡಬೇಕು. ಆ ಅಟೆಂಡರ್ ತಗೊಂಡಾಗ ಹಿಂದಿ ಇಂಗ್ಲೀಷ್ ತುಳು ಅಥವಾ ಹಿಂದಿ ತುಳು ಬರುವ, ಹಿಂದಿ ಕನ್ನಡ ಬರುವ ಅದನ್ನು ತಗೊಂಡು ಇತ್ತು. ಅವ ಯಾವಾಗ ಟ್ರಾನ್ಸ್ಫರ್ ಇಲ್ಲ, ಅವನಿಗೆ ಟ್ರಾನ್ಸ್ಫರ್ ಇರೋದಿಲ್ಲ. ಅಥವಾ ಒಬ್ಬ ಕ್ಲರ್ಕ್ ಇರ್ತಾನೆ, ಅವನಿಗೆ ಟ್ರಾನ್ಸ್ಫರ್ ಇರೋದಿಲ್ಲ, ಪರ್ಮನೆಂಟ್ ಕರ್ಮ. ಅಟ್ಲೀಸ್ಟ್ ಮ್ಯಾನೇಜರ್ ಅಂದರೆ ಕೋಆರ್ಡಿನೇಷನ್ಗೆ ಯಾರಾದರೂ ಇರಬೇಕು. ಇಲ್ಲಾಂದರೆ ಏನಾಗಿದೆ, ತುಂಬ ಬ್ರಾಂಚ್ಗಳಲ್ಲಿ ಇವತ್ತು ಅದು ಗಲಾಟೆಗಳು ಪ್ರಾರಂಭ ಆಗ್ತದೆ. ಈ ಕಾರಣಕ್ಕೆ ನಮ್ಮ ಜಿಲ್ಲೆಯಲ್ಲಿ ನ್ಯಾಷನಲ್ ಬ್ಯಾಂಕ್ಗಳಿಗೆ ಜನ ಹೋಗಲಿಕ್ಕೆ ಎದುರ್ತಾರೆ. ಅವರೆಲ್ಲ ಕೋಆಪರೇಟಿವ್ ಸೊಸೈಟಿ. ಬ್ಯಾಂಕಿಂಗ್ ಮಿತ್ರಸ್ ಅಂತ ಒಂದು ಕಾನ್ಸೆಪ್ಟ್ ಇತ್ತಲ್ಲ, ಈಗ ಫೈನಾನ್ಷಿಯಲ್ ಲಿಟ್ರಸಿ ಕ್ಲಬ್ಸ್ ಅಂತ ಹೇಳಿ, ಈಗ ಬ್ಯಾಂಕಿಂಗ್ ಕರೆಸ್ಪಾಂಡೆನ್ಸ್ ಅಂತ ಈಗ ಜನರಿಗೆ ತಿಳುವಳಿಕೆ ಮುಟ್ಲಿಕ್ಕೆ ಅಂತ, ಅವರೆಲ್ಲ ಲೋಕಲೈಸ್ ಇರಬೇಕಲ್ಲ. ಅವರು ಲೋಕಲ್ಸ್ ಇದ್ದಾರೆ ಸರ್, ಅಂಡ್ ವಿ ಹ್ಯಾವ್ FLCs ಆಲ್ಸೋ ಫೈನಾನ್ಷಿಯಲ್. ಅವರನ್ನೇ ಈಗ ಎಕ್ಸಿಸ್ಟಿಂಗ್ ಫೈನಾನ್ಷಿಯಲ್ ಲಿಟ್ರಸಿ ಕೊಡುವಂಥವರನ್ನೇ ಅವ್ರು ಲೋಕಲೈಸ್ ಇರೋದ್ರಿಂದ ಅವರಿಗೆ ಅವರನ್ನೇ ಯಾಕೆ ಬ್ಯಾಂಕ್ನಲ್ಲಿ ಕಾಂಟ್ರಿಬ್ಯೂಷನ್. ಈಗ ಅವರಿಗೆ ಪ್ರತಿ ತಿಂಗಳು ಸರ್ ಅವರು ಒಂದು ಲಿಟ್ರಸಿ ಟೈಪ್ ಕೊಡ್ಲಿಕ್ಕೆ ಅವ್ರು ಬ್ಯಾಂಕ್ ಲೆವೆಲಲ್ಲಿ ರಿಯಾಲಿಟಿ ಮೀಟಿಂಗ್ ಮಾಡಿಬಿಟ್ಟು ಪ್ಲಾನ್ ಮಾಡ್ತಾ ಇದ್ದಾರೆ. ಪುತ್ತೂರು ಆ ಬ್ಯಾಂಕಲ್ಲಿ ಹೋದ್ರೆ ಒಂದು 6 ಏನಾದರೂ ಕಾರಣ ಹೇಳಿ ಕೊನೆಗೆ ಅವರು ವಾಪಸ್ ನೋಡ್ ಕೊಡುವುದಿಲ್ಲ. ಯಾವ ಬ್ಯಾಂಕ್? ಒಂದು ಕೆನರಾ ಬ್ಯಾಂಕ್ ಅಲ್ಲಿ ಕೆನರಾ ಬ್ಯಾಂಕ್, ಮತ್ತೊಂದು ಪುತ್ತೂರಲ್ಲಿ ವಿಜಯ ಬ್ಯಾಂಕ್, ಬಂಟ್ವಾಳ ಬರೋಡ ಬ್ಯಾಂಕ್, ಬಂಟ್ವಾಳದಲ್ಲಿ ಬರೋಡ ಬ್ಯಾಂಕ್ ಕೊಡುವುದಿಲ್ಲ. ಮೆಕ್ಯಾನಿಕಲ್ ಅಂತ ತೊಂದರೆ, ಎಲೆಕ್ಟ್ರಿಕಲ್ ಡಿಪ್ಲೊಮಾ ನಮಗೆ ಇಲ್ಲಿ ಸಿಗಲಿಕ್ಕೆ ಅವ್ರಿಗೆ ಏನು ಗೊತ್ತಿಲ್ಲ ಪಾಪ. ಅವ್ರು ಯಾರು ಕೂಡ ಮೆಜರ್ಮೆಂಟ್ ಎಲ್ಲ ಮಾಡಿಸಿ ಅದನ್ನ ಹೇಗೆ ಕ್ಯಾಲ್ಕುಲೇಷನ್ ಮಾಡಿಸಿಕೊಡ್ಬೇಕಂದ್ರೆ ನಮ್ಮ ಹತ್ರ ಹೋಗ್ಬೇಕು ಪರಿಸ್ಥಿತಿ. ಅವ್ರು 2 ಗಂಟೆಗೆ ಕಿಟ್ಟಿಗಳಿಗೆ ಒಂದು ಬಜ್ಬೇಕು, ನಾನು ಬಜ್ಬೆಗೆ ಚಾರ್ಜ್ ಮಾಡೋದಲ್ವಾ? ಅದೀಗ ಆ ಪ್ರಗತಿ ಗೊತ್ತಿರ್ಬೇಕಲ್ಲ.